ಖಾಲಿ 2 ದಿವಸದಲ್ಲಿ ನನಗೆ ಒಂದು 500ಕ್ಕೂ ಹೆಚ್ಚು ಕಾಲ್ ಬಂತು. ಮಡಿಕೇರಿಯಿಂದೆಲ್ಲ ಕಾಲ್ ಮಾಡಿ ನನಗೆ ಶ್ವಾನ ಪ್ರೇಮಿಗಳು ಕೇಳಿದ್ರು, ನಾವು ಬರಬೇಕು ಹುಡುಕಾಡ್ಲಿಕ್ಕೆ. ಆ ಶ್ವಾನಕ್ಕೋಸ್ಕರ ಎಷ್ಟು ಕಡೆ ಎಲ್ಲ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಅಂದರೆ ಸುರು ಮಾಲಿಂಗೇಶ್ವರನಿಗೆ ಕೈ ಮುಗಿದೆ. ಪರಶಿನ ಕಡವು ಅಂತೇಳಿ ಮುತ್ತಪ್ಪನ ಟೆಂಪಲ್, ಅದ ಚಿನ್ನುವ ಲೆಕ್ಕದಲ್ಲಿ ಒಂದು ಅನ್ನದಾನ ಸೇವೆ ಕೂಡ ಅಲ್ಲಿ ಮಾಡಿಸಿ ಬಂದಿದ್ದೇನೆ. ಇದು ದೇವರ ಒಂದು ಅನುಗ್ರಹ ಇಲ್ಲದೆ ನಾ ಇಲ್ಲಿಗೆ ನನಗೆ 25 ದಿವಸ ಬಿಟ್ಟು ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ನಾನು ಇಷ್ಟು ದುಡಿತೇವೆ, ಅದರಲ್ಲಿ 1% ಎಷ್ಟೋ ಪರ್ಸೆಂಟ್ ನಾನು ನಾಯಿಗೆ ಈಗ ಇವತ್ತುವರೆಗೆ ವಿನಿಯೋಗಿಸ್ತಾ ಇದ್ದೇನೆ. ನನಗೆ ಅದರಿಂದಾಗಿ ತುಂಬ ನನಗೆ ಕೆಲವು ಬರುವಂಥ ಅನಾಹುತಗಳು ತಪ್ಪಿದೆ. ಸ್ವಂತ ಖರ್ಚಿಂದ ನಾನು ಸಾಧಾರಣ ಒಂದು 200 ನಾಯಿಗಳ ಮೇಲೆ ಆಪರೇಷನ್ ಮಾಡಿಸಿದೆ. ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣವೇ ಮನುಷ್ಯರು. ಬೀದಿಯಲ್ಲೇ ಹುಟ್ಟಿ ಬೆಳೆದ ನಾಯಿಗಳು ಖಂಡಿತ ಅಟ್ಯಾಕ್ ಮಾಡೋದಿಲ್ಲ, ಮನೆಯಿಂದ ಬಿಟ್ಟ ನಾಯಿಗಳು ಅಟ್ಯಾಕ್ ಮಾಡೋದು ಅದು ಯಾವಾಗಲೂ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ವಾನ ಪ್ರೇಮ ಅಂದರೆ ಹೀಗೂ ಇರುತ್ತಾ ಅಂತ ನಮ್ಮ ಪುತ್ತೂರಿನ ಹಾಗೆಯೇ ಸುತ್ತೂರಿನ ಜನ ಒಮ್ಮೆ ನಿಬ್ಬೆರಗಾಗುವಂತೆ ಮಾಡಿದ್ದು ಅಂತ ಹೇಳಿದರೆ ಅದು ದೇಸಿ ನಾಯಿ ಚಿನ್ನು ಹಾಗೂ ಇದರ ಮಾಲಕರಾಗಿರುವಂಥ ಗಣೇಶ್ ಕೇರ ಅವರು. ಕೆಲ ದಿನಗಳ ಹಿಂದೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅದೆಷ್ಟೋ ಜನ ದೇಸಿ ನಾಯಿಯನ್ನು ಕಂಡಾಗ ಆ ನಾಯಿ ಇದೇ ಆಗಿರ್ಬೋದಾ ಅಂತ ತುಂಬ ಜನ ಯೋಚನೆಯನ್ನು ಮಾಡಿರ್ಬೋದು. ಯಾಕೆ ಅಂತ ಕೇಳಿದರೆ, ಚಿನ್ನು ಹೆಸರಿನ ನಾಯಿಯೊಂದು ನಾಪತ್ತೆಯಾಗಿದೆ, ಹುಡುಕಿ ಕೊಟ್ಟವರಿಗೆ 50,000 ರೂಪಾಯಿಯನ್ನು ಕೊಡ್ತೇವೆ ಅಂತ ಇದರ ಮಾಲಕರಾಗಿರುವಂಥ ಗಣೇಶ್ ಕೇರ ಅವರು ಜಾಹೀರಾತನ್ನು ಹಾಕಿದರು. ಇದನ್ನು ನೋಡಿದಂಥ ಅದೆಷ್ಟೋ ಜನ ಚಿನ್ನು ನಾಯಿ 50,000 ಸಿಗುತ್ತಲ್ಲ ಅಂತ ನಾಯಿ ಹುಡುಕುವಂಥ ಪ್ಲ್ಯಾನನ್ನು ಮಾಡಿದರೆ ಒಂದಿಷ್ಟು ಜನ ಇದೆಲ್ಲ ಆಗೋ ಮಾತಾ ಅಂತ ಹೇಳಿರ್ಬೋದು. ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ಈ ನಾಯಿಯ ಪ್ರೇಮ, ಅದರ ಜೊತೆಗೇನೆ ಮಾಲಕರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಎಷ್ಟೋ ಜನರಲ್ಲಿ ಇರ್ಬೋದು. ಹಾಗಾಗಿ ನಾವಿವತ್ತು ಚಿನ್ನು ನಾಯಿಯನ್ನು ನಿಮಗೆ ತೋರಿಸ್ತೀವಿ, ಅದರ ಜೊತೆಗೇನೆ ಮಾಲಕರ ಜೊತೆ ಕೂಡ ಮಾತಾಡಿಸೋದಕ್ಕೆ ಬಂದಿದ್ದೀವಿ. ಇದರ ಚಿನ್ನು ನಾಯಿ ಕೂಡ ಇದೆ, ಮಾಲಕರು ಕೂಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ತುಂಬಾ ಖುಷಿಯಲ್ಲಿದ್ದೇವೆ. ಇವಾಗ ಚಿನ್ನು ಸಿಕ್ಕಿದೆ ನಮಗೆ ಅಂತ ಹೇಳಿ. ಚಿನ್ನು ಹೇಗಿದೆ ಈಗ? ಚಿನ್ನು ಬಹಳ ಖುಷಿಯಲ್ಲಿದೆ, ಆರಾಮದಲ್ಲೂ ಇದೆ. ನಾವು ಗ್ರಹಿಸಿದ ಹಾಗೆ ಅದು ತುಂಬಾ ಕಷ್ಟದಲ್ಲಿ ಇದ್ದಿರಬಹುದು, ಆದರೆ ಅಷ್ಟು ವೀಕ್ ಆಗಿಲ್ಲ. ಬರುವಾಗ್ಲೂ ಸಹ ಓಕೆ, ಯಾರೋ ಮನೆಯಲ್ಲಿ ಯಾರೋ ತಿನ್ಲಿಕ್ಕೆ ಹಾಕ್ಲಿಕ್ಕೂ ಚಾನ್ಸಸ್ ಉಂಟು. ನಾವು ಗ್ರಹಿಸಿದೆ ಅಂತಂದ್ರೆ 25 ದಿವಸ ಆಯ್ತು ಅದು ಕಳೆದು ಹೋಗಿ. ನಮಗೆ ಈಗ ಕಳೆದ ಮೊನ್ನೆ ಆದಿತ್ಯವಾರ ಬೆಳಿಗ್ಗೆ ನಮಗೆ ನಮ್ಮ ಚಿನ್ನು ನಮ್ಮ ಮನೆ ಸೇರಿದ್ದು. ಅಲ್ಲಿ ತನಕ ಅದು ಹೇಗೆ ಬದುಕಿದೆ ಅಂತ ಹೇಳಿದೆ ಒಂದು ಪವಾಡವೇ. ಯಾಕಂದರೆ ಈಗ ಕಾಮನ್ ಆಗಿ ಏನಂದರೆ ಮನೆ ನಾಯಿಗಳನ್ನೇ ಕೆಲವರು ಬಹಳ ಕಷ್ಟದಲ್ಲಿ ಸಾಕುದು. ನಾಯಿ ಅಂದರೆ ನಾಯಿ ಅಲ್ವಾ, ಅದು ಯಾಕಂದರೆ ಅದು ಕಾವಲಿಗೆ ಇರುವುದು, ನಾವು ಅದನ್ನು ನೋಡ್ಕೊಳ್ಳಿಕ್ಕೆ ಇರುವವರಲ್ಲ ಅಂತೇಳಿ ಮನುಷ್ಯರ ಒಂದು ಭಾವನೆ. ನನ್ನದು ಹಾಗಲ್ಲ, ನಾನು ಅದರ ಸರಿ ಉಲ್ಟಾ ಆಪೋಸಿಟ್. ನನಗೇನಂತಂದರೆ ನಾಯಿಗಳು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೇವೆ ಅಂದರೆ ಅದು ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಮೂಕ ಪ್ರಾಣಿಗಳು ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಅವರ ಆ್ಯಕ್ಷನ್ ನೋಡಿಯೇ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ನನಗೆ ಈ ಚಿನ್ನು ಅಂತ ಹೇಳೋದು ತುಂಬ ನನ್ನನ್ನು ಪ್ರೀತಿ ಮಾಡ್ತಾ ಇತ್ತು. ಎಲ್ಲ ನಾಯಿಗಳು ಪ್ರೀತಿ ಮಾಡ್ತೇವೆ. ನನ್ನ ಹತ್ರ 30 ನಾಯಿಗಳು ಉಂಟು. 30 ನಾಯಿಗಳಲ್ಲಿ ಎಲ್ಲ ನಾಯಿಗಳು ತುಂಬ ಪ್ರೀತಿ ಮಾಡ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದರಲ್ಲಿ ಸ್ಪೆಷಲ್ ಆಗಿ ಯಾಕಂದರೆ ಚಿನ್ನು ತುಂಬ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅದರ ಮೇಲೆ. ನಿಮಗೆ ಸಿಕ್ಕಿದ್ದಿಲ್ಲ ಸರ್? ನನಗೆ ಸಿಕ್ಕಿದ್ದು ಬೀದಿ ಬದಿಯಲ್ಲೇ ಸಣ್ಣ ಮರಿ ಸಿಕ್ಕಿತ್ತು. ಅದಕ್ಕೆ ಅಲ್ಲಿ ವೆಹಿಕಲ್ ಹೋಗುವಾಗ ಎಂಥದ್ದು ಕಾಲು ನೋವು ಅಂತೊಂದು ಆಯಿತು ಅಂತ ಹೇಳಿ ನಾನು ಅದನ್ನು ಮನೆಗೆ ತಗೊಂಡು ಬಂದೆ 4 ವರ್ಷದ ಹಿಂದೆ. ಈಗ ಅದೇ ಚಿನ್ನುವಿಗೆ 4 ವರ್ಷ 3 ತಿಂಗಳಾಯ್ತು ಈಗ. ಬಟ್ 2 ವರ್ಷ ಬಹಳ ಆರೋಗ್ಯದಲ್ಲಿತ್ತದು. ಆಮೇಲೆ ಅದಕ್ಕೆ ಫಿಟ್ಸ್ ಕಾಯಿಲೆ ಶುರುವಾಯಿತು. ಫಿಟ್ಸ್ ಕಾಯಿಲೆ ಶುರುವಾಗಿ ನಿರಂತರ ಫಿಟ್ಸ್ ಬರ್ತಾಯಿತ್ತು. ಬಂದು ಟ್ರೀಟ್ಮೆಂಟ್ ಮಾಡಿಸಿದೆ, ತುಂಬ ಡಾಕ್ಟರ್ಸ್ ಎಲ್ಲ ಮೀಟ್ ಮಾಡಿದೆ. ಅವರು ಫಿಟ್ಸ್ ಕಾಯಿಲೆ ಅಷ್ಟು ಬಹಳ ಸುಲಭವಾಗಿ ಹೋಗುವಂಥ ಕಾಯಿಲೆ ಅಲ್ಲ, ಇದು ಲೈಫ್ ಲಾಂಗ್ ಇರಲಿಕ್ಕೂ ಸಾಕು ಅಂದಿದ್ರು. ಬಟ್ ಹಾಗೆಂತೇಳಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದೆವು. ನಾನು ಡೈಲಿ 1 ಮಂತ್ ನಾನು ಅದನ್ನು ಮಂಗಳೂರಿಗೆ ತಗೊಂಡು ಹೋಗ್ತಿದ್ದೆ ಫಸ್ಟಿಗೆ ಟ್ರೀಟ್ಮೆಂಟಿಗೆ. ಆಮೇಲೆ ದಿವಸ ಹೋದ ಹಾಗೆ ಅದರ ಫಿಟ್ಸ್ ಬರುವಂಥ ಸಂಖ್ಯೆ ಕಡಿಮೆ ಆಯಿತು. ಕಡಿಮೆ ಆಗಿ ಲಾಸ್ಟಿಗೆ ಅದು ಹೋಗುವ ಟೈಮಲ್ಲಿ ಅದಕ್ಕೆ ದಿವಸಕ್ಕೆ 500 mg ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ. ಅದು 30 mg ಇಳಿದಿತ್ತು. ಎವ್ರಿ ಡೇ 30 mg ಟ್ಯಾಬ್ಲೆಟ್ ನಾನು ಕೊಡ್ತಾ ಇದ್ದೆ ಹೋಗೋ ಟೈಮಲ್ಲಿ. ಬಟ್ ಆ ನಂತರ ಡಾಕ್ಟ್ರಿಗೂ ಆಗಲಿ ನಮಗೂ ಆಗಲಿ ಸಡನ್ ಬಿಡಲಿಕ್ಕೆ ಧೈರ್ಯ ಬರಲಿಲ್ಲ. ಯಾಕಂದರೆ ಫಿಟ್ಸ್ ಪುನಃ ಅಟ್ಯಾಕ್ ಆಗ್ಬೋದು ಅಂತೇಳಿ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಅದೇ ಚಿನ್ನು ಇವತ್ತು 25 ದಿವಸ ಅದಕ್ಕೆ ಯಾವುದೇ ಔಷಧಿ ಇಲ್ಲ, ಯಾವುದೇ ಆಹಾರವಿಲ್ಲ.
ಯಾವುದೇ ನೀರು ಮಳೆ ಬರುವ ಕಾರಣ ಸಿಕ್ಕಿರ್ಬೋದು, ಕುಡ್ದಿರ್ಬೋದು. ಕುಡ್ದಿರ್ಬೋದು. ಬಟ್ ಇವತ್ತು ಬರುವಾಗ ಎಲ್ಲ ಕಾಯಿಲೆ ವಾಸಿ ಮಾಡಿ ಬಂದಿದೆ ಅದು. ಈಗ ಯಾವುದೇ ಈಗ ಬಂದದ್ದು ನಮಗೆ ಸಿಕ್ಕಿ 3 ದಿವಸ ಆಯಿತು. 3 ದಿವಸದಿಂದ ಅದಕ್ಕೆ ಯಾವುದೇ ಔಷಧಿ ನಾವು ಕೊಡಲಿಲ್ಲ. ಡಾಕ್ಟ್ರಲ್ಲಿ ನಾನು ಕೇಳುವಾಗ ಹೇಳಿದರು, ದೇವರೇ ಅದಕ್ಕೆ ಈಗ ನಿಮ್ಮ ಕೈಯಿಂದ ಹೋಗುವಾಗ ಮಾಡಿ ಅದನ್ನು ಈಗ ಯಾವುದೇ ಆರೋಗ್ಯವಾಗಿ ನಿಮ್ಮಲ್ಲಿ ಕಳಿಸಿದ್ದಾರೆ. ಹಾಗಿರುವಾಗ ಅದಕ್ಕೆ ಇನ್ನು ಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋದು ಬೇಡ ಅಂದರು. ಆರಾಮದಲ್ಲಿ ಇದೆ ಅದು. ಓಕೆ ಸರ್, ನೀವು ಎಷ್ಟು ಫೀಲ್ ಮಾಡ್ಕೊಂಡ್ರಿ ಅಂತ ಚಿನ್ನು ಇಲ್ಲ ಅಂತ ಹೇಳಿದಾಗ ಎಲ್ಲ ಹುಡುಕಾಟ ಮಾಡಿದ್ರಿ? ಅಲ್ಲ, ನಾನು ಎಷ್ಟು ಫೀಲ್ ಮಾಡಿದೆ ಅಂತೇಳಿ ಹೇಳುದು, ನಾನು ಬಾಯಿಯಿಂದ ಹೇಳೋದಕ್ಕಿಂತ ಮುಖ್ಯವಾಗಿ ನಾನು ಕೊಟ್ಟ ಆ್ಯಡ್, ಇನ್ನೊಂದು ಕೊಟ್ಟಂತ ರಿವಾರ್ಡ್ ಆಫರ್, ನಾನು 50,000 ಕೊಡ್ತೇನೆ ಅಂದಿದ್ದೆ. ಯಾಕಂದ್ರೆ ಅದರ ಒಳಗೆ ಇರುವಂತ ಒಂದು ನನಗೂ ಅದಕ್ಕೆ ಇರುವಂತ ಒಂದು ಒಡನಾಟ, ಪ್ರೀತಿ. ತುಂಬಾ ಬಹಳ ಮಂದಿ ಕೇಳಿದ್ರು, ನೀನು 50 ಅಷ್ಟು ಹ್ಯೂಜ್ ಅಮೌಂಟ್ ಹಾಕಿದ್ಯಲ್ಲ, ಹಾಗಿದ್ರೆ ಅದು ಯಾವುದು ಲ್ಯಾಬ, ಯಾವುದು ಬ್ರೀಡ್? ನಾನು ಅಂದೆ, ಯಾವುದೇ ಬ್ರೀಡ್ ಯಾವುದಲ್ಲ, ಅದು ಲೋಕಲ್ ಬ್ರೀಡ್. ನನ್ನ ಹತ್ರ ಇರೋದು ಎಲ್ಲ ತಳಿಯು ಲೋಕಲ್ ತಳಿಗಳೇ. ಬಟ್ ನನ್ನದು ಇರೋದು 50,000 ಅದಕ್ಕೆ ವ್ಯಾಲ್ಯೂ ಅಂತ ಹೇಳೋದು ನಮ್ಮ ಪ್ರೀತಿಗೂ ಸಹ 50,000 ವ್ಯಾಲ್ಯೂ ಅಲ್ಲ, ಅದಕ್ಕೆ ವ್ಯಾಲ್ಯೂ ಹಿಡಿದಕ್ಕೆ ಸಾಧ್ಯವೇ ಇಲ್ಲ. ಬಟ್ ನನಗೇನಾಯ್ತು ಅಂದರೆ 50,000 ಕೊಟ್ಟರೆ ಒಬ್ಬರು ಅದನ್ನು ಕೆಲಸ ಬಿಟ್ಟು ಹುಡುಕಾಡ್ಬೋದಾ ಅಂತ ಹೇಳೋ ಒಂದು ನನ್ನ ಮನಸ್ಸಿಗಾಯಿತು. ಯಾಕಂದರೆ ಶುರುವಿಗೆ ನಾನು 10,000 ಕೊಟ್ಟು ಹಾಕಿ ನೋಡಿದೆ. ಆವಾಗ ಯಾವುದೇ ರೆಸ್ಪಾನ್ಸ್ ನನಗೆ ಬೇರೆ ಹೊರಗಡೆಯಿಂದ ಎಂತ ಬರಲಿಲ್ಲ. ಆ್ಯಡ್ ಕೊಟ್ಟದ್ದು ಆ ನಂತರವೇ ನಾನು. ಆಮೇಲೆ ದಿವಸ ಹೋದಾಗ ನನಗೇನಾಯ್ತು ಅಂದರೆ, ನಾನೇ ಒಬ್ಬ ಮನಸ್ಸಿಗೆ ಬೇಸರವಾಗಿ ಮಲಗುವಾಗ ನಿದ್ರೆ ಬರಲಿಕ್ಕಿಲ್ಲ. ನಿದ್ರೆ ಮಳೆ ಬರುವಾಗ ನನಗೆ ಅದೇ ಕಾಣೋದು, ಇದಕ್ಕೆ ಹೇಗೆ ಇನ್ನು ಇರ್ತದೆ, ಎಲ್ಲಿ ಇದಕ್ಕೆ ಇದುಂಟು, ಶೆಡ್ ಉಂಟು ಮಲಗಲಿಕ್ಕೆ, ಅಥವಾ ಹೊರಗಡೆ ಹೇಗೆ ಫುಡ್ ತಿಂತಾ ಇರ್ಬೋದು ಬದುಕಿದ್ರೆ. ಹಾಗೆಲ್ಲ ಕಾಣ್ತಾ ಇರ್ತು. ನನಗೆ ಮನಸ್ಸು ಭಾರ, ದಿವಸಕ್ಕೆ ಹೋದಾಗ ಭಾರ. ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೂ ಸಹ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಎಲ್ಲ ಇದರಲ್ಲಿ ಹೊರಗಡೆ ಹೋಗುವಾಗಲೂ ಹಾಗೆ, ನಾನು ಕಾಣುವುದೇ ಸೈಡ್. ನಾನು ಡ್ರೈವಿಂಗ್ ಮಾಡುವಾಗಲೂ ನನಗೆ ಹೆದರಿಕೆ ಆಗ್ತಾ ಇತ್ತು. ನಾನು ಸೈಡೇ ನೋಡ್ತಾ ಇದ್ದೆ, ಎಲ್ಲಾದರೂ ನಮ್ಮ ಚಿನ್ನ ಇರ್ಬೋದಾ, ಇದು ನಮ್ಮ ಚಿನ್ನುವ ಅಂತೇಳಿ. ಹಾಗೆ ನಾನು ಆ್ಯಡ್ ಕೊಟ್ಟೆ, ಅಲ್ಲಲ್ಲಿ ಇದು ಹಾಕಿದೆ, ಬ್ಯಾನರ್ಸ್ ಹಾಕಿದೆ. ಹಾಗೆ ಅದನ್ನು ನೋಡಿ ನನಗೆ ಆಮೇಲೆ ತುಂಬ, ನಿಮಗೆ ಗೊತ್ತಿರ್ಬೋದು, ಎಲ್ಲ ಮೀಡಿಯಾಗಳಲ್ಲಿ ಅದರಲ್ಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ ಬಂತು. ಬಂದ ನಂತರ ನನಗೆ ಒಂದು 2 ದಿವಸದಲ್ಲಿ ನನಗೆ ಒಂದು 500ಕ್ಕೂ ಹೆಚ್ಚು ಕಾಲ್ ಬಂತು. ಇದು ನಿಮ್ಮ ನಾಯಿ ಹೀಗೆ ಆಗಿದೆ ಅಂತಲ್ಲ. ಕೆಲವರು ಎಷ್ಟು ಅಂದರೆ ಮಡಿಕೇರಿಯಿಂದೆಲ್ಲ ಕಾಲ್ ಮಾಡಿ ನನಗೆ ಶ್ವಾನ ಪ್ರೇಮಿಗಳು ಕೇಳಿದರು, ನಾವು ಬರಬೇಕಾ ಹುಡುಕಾಡಲಿಕ್ಕೆ? ನಾನು ಹೇಳಿದೆ, ದಯವಿಟ್ಟು ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದ. ಆದರೆ ನಿಮಗೆ ನಮ್ಮ ಏರಿಯಾ ಗೊತ್ತಿಲ್ಲ, ಅದು ಎಲ್ಲಿ ಹೇಗೆ ಹೋಗಲಿಕ್ಕೆ. ಹಾಗೆ ನಾವು ತುಂಬ ಹುಡುಕಾಡಿದ್ದೇವೆ. ಇನ್ನು ದೇವರ ಒಂದು ಅನುಗ್ರಹ ಇದ್ದರೆ ಅದು ನನಗೆ ಸಿಗ್ಬೋದು. ಹುಡುಕಾಡೋಷ್ಟು ಹುಡುಕಾಡಿ ಆಗಿದೆ, ಬಟ್ ಸಿಗಲಿಲ್ಲ ನನಗೆ ಅದು ಅಂತೇಳಿ ಅಂದೆ. ಅವರೆಲ್ಲ ತುಂಬ ಜನ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಕೆಲವು ಶ್ವಾನ ಪ್ರೇಮಿಗಳು ಇರ್ಬೋದು, ಕೆಲವರು ದುಡ್ಡಿಗೋಸ್ಕರ ಹುಡುಕಾಡಿದವರು ಇರ್ಬೋದು. ತುಂಬ ಜನ ಹುಡುಕಾಡಿದ್ದಾರೆ. ಅಂತೂ ಅದಲ್ಲದೆ ನಾನು ಆ ಶ್ವಾನಕ್ಕೋಸ್ಕರ ಎಷ್ಟು ಕಡೆಯೆಲ್ಲ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಅಂದರೆ, ಸುರು ಮಾಲಿಂಗೇಶ್ವರನಿಗೆ ಕೈ ಮುಗಿದೆ. ಅಲ್ಲಿಯೂ ಸಹ ನಾನು ಅಲ್ಲಿಗೆ ಸಿಕ್ಕಿದ ಕೂಡಲೇ ನಾನು ಹೋಗಿ ಬಂದೆ ಮೊನ್ನೆ ಭಾನುವಾರ ಮಾಲಿಂಗೇಶ್ವರನಲ್ಲಿಗೆ. ಹಾಗೆ ನಮ್ಮ ಹತ್ತಿರವೇ ಇಲ್ಲಿ ವೆಂಕಟರಮಣ ದೇವರಿದ್ದಾರೆ, ಅವರ ಹತ್ರವೇ ಸಿಕ್ಕಿದ್ದು ನಮ್ಮ ನಾಯಿ. ಅವರಿಗೆ ಸುಖ ನಾನು ಅಲ್ಲಿ ನಾಗನಲ್ಲಿಗೂ ಇದು ಮಾಡಿದೆ. ಆಮೇಲೆ ಪರಶಿನ ಕಡವು ಅಂತೇಳಿ ಮುತ್ತಪ್ಪನ ಟೆಂಪಲ್, ಅದು ಕಣ್ಣೂರಿನ ಹತ್ರ ಆಗ್ತದೆ. ಅಲ್ಲಿ ಹೋಗಿ ನಾಯಿಗೆ ನಡೆಯಲ್ಲಿ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಅದು ಚಿನ್ನುವ ಲೆಕ್ಕದಲ್ಲಿ ಒಂದು ಅನ್ನದಾನ ಸೇವೆ ಕೂಡ ಅಲ್ಲಿ ಮಾಡಿಸಿ ಬಂದಿದ್ದೇನೆ. ಆಮೇಲೆ ನಮ್ಮ ಗ್ರಾಮ ದೇವಸ್ಥಾನ ಪೆರಡಾಲ ಅಂತೇಳಿ, ನಮ್ಮದು ಊರು ನೀರ್ಚಾಲ್, ಅಲ್ಲಿ ಕುಟ್ಟಿಚಾತನ್, ಅಲ್ಲಿಗೂ ಸಹ ಒಂದು ಜೋಡುಪಾಡೆ ಕೊಡ್ತಾನೆ ಅಂತೇಳಿ ಹರಿಕೆ ಹೇಳಿದ್ದೇನೆ. ಅಲ್ಲಿ ನಿನ್ನೆ ಒಬ್ಬರು ನನ್ನದು ಫ್ರೆಂಡ್, ಅವರ ನಾಯಿ ಏನೋ ಮಿಸ್ ಆಯ್ತಂತೆ. ಬೆಳಿಗ್ಗೆ 5 ಗಂಟೆಗೆ ಸಂಜೆ ಹೋದ್ದು ಮಿಸ್ ಆಗಿ ನನಗೆ 8 ಗಂಟೆಗೆ ಕಾಲ್, ಗಣೇಶಣ್ಣ ನೀವು ನಾಯಿಗಳಿಗೆ ಅಲ್ಲಿ ಪೆರಡಾಲಕ್ಕೊಂದು ಹೇಳಿದ್ದೀರಂತಲ್ಲ, ಅದು ಎಂತ ಹೇಳಬೇಕು ಅಲ್ಲಿಗೆ ಅಂತೇಳಿ. ನಾನು ಹೇಳಿದೆ, ಅಲ್ಲಿ ಜೋಡುಪಾಡಿ ಅಂತೇಳಿ ಒಂದು ಹೇಳಿ ಅಂತ, ನಿಮಗೆ ನಾಯಿ ಸಿಗ್ತದೆ ನೋಡಿ ಅಂತೇಳಿ. ಇವರಿಗೆ ರಾತ್ರಿ 10 ಗಂಟೆ ಕಾಲು, ನಾಯಿ ಮನೆಗೆ ಬಂತು ಅಂತೇಳಿ ಕಾಲು. ಬಟ್ ನಾನು ಅಲ್ಲಿಗೂ ಸಹ ಒಂದು ಹೇಳಿದೆ, ಮಧುರು ಮಹಾಗಣಪತಿಯಲ್ಲಿಯೂ ಬೇಡಿದೆ, ಎಲ್ಲ ಕಡೆಯೂ ಹೇಳಿದೆ. ಇದು ದೇವರ ಒಂದು ಅನುಗ್ರಹ ಇಲ್ಲದೆ ನಾಯಿ ಇಲ್ಲಿಗೆ ನನಗೆ 25 ದಿವಸ ಬಿಟ್ಟು ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಒಂದನೇದಾಗಿ ಅದು ಫಿಟ್ಸ್ ಬಂದು ನಾರ್ಮಲ್ ನಾಯಿ ಅಲ್ಲ. ಅದು ಹೋಗೋ ಟೈಮಲ್ಲಿ ಅದಕ್ಕೆ 50% ಮಾತ್ರ ಅದಕ್ಕೆ ಬ್ರೈನ್ ವರ್ಕ್ ಆಗ್ತಾ ಇದ್ದಿದ್ದು. ಆ ನಂತರ ಅದಕ್ಕೆ ಈಗ ನಮ್ಮನ್ನು ಗುರುತು ಸಿಗ್ತಾ ಇತ್ತು, ಬಟ್ ಹಾಗೆ ಅಂತೇಳಿ ಹೆಚ್ಚು ಬೊಗಳ್ತಿರ್ಲಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿತ್ತು. ಈಗ ಅದು ಎಲ್ಲವೂ ಸಹ ಮಾಡ್ತದೆ, ಬೊಗಳ್ತದೆ, ಬಾಕಿದ ನಾಯಿಗಳೊಟ್ಟಿಗೆ ಓಡಾಡ್ತವೆ. ಹಾಗೆ ಒಂದು ದಿವಸ ಅದೇ ಈಗ ಹಾಗೆ ಹುಡುಕಿ ಲಾಸ್ಟಿಗೆ ಭಾನುವಾರ ನನಗೆ ಕಾಲ್ ಬಂತು. ಅವಾಗಲೂ ನಾನು 25 ದಿವಸ ಯಾವುದೋ ನಾಯಿ ಆಗಿರ್ಬೋದು ಅಂತ ಹೇಳಿದೆ. ನಾನು ಒಂದು ಅರ್ಧ ಗಂಟೆ ಹೋಗಲಿಲ್ಲ ಹುಡುಕ್ಲಿಕ್ಕೆ, ಅವರು ಕರೆದ್ರು ಅಂತೇಳಿ. ನಾನು ಅರ್ಧ ಗಂಟೆ ಬಿಟ್ಟು ಅವ್ರು ಬೆಳಿಗ್ಗೆ ಬೇಗ ಕಾಲ್ ಮಾಡಿದರು. ಆಮೇಲೆ ಹೋಗಿ ನೋಡುವಾಗ ನಮ್ಮ ಚಿನ್ನು ಅವರಿಗೆ ಸಿಗ್ತಿರ್ಲಿಲ್ಲ, ಅದು ಹಿಡಿಲಿಕ್ಕೆ ಓಡ್ತಿತ್ತು ಹೆದರಿ. ಹಾಗೆ ನಾನು ಹೇಳಿದೆ, ನೀವೆಲ್ಲ ಹೋಗಿ, ನಾನು ಒಬ್ಬನೇ ಹೋಗ್ತೇನೆ, ಅವಾಗ ಅದು ಬರ್ತದೆ. ಹೋಗಿ ಕರೆದೆ, ನಮ್ಮ ಭಾಷೆಯಲ್ಲೆಲ್ಲ ಹೇಳಿದೆ ಅದಕ್ಕೆ, ನಿಮಗೆ ಊಟ ಬೇಕಾ, ಊಟ ಕೊಡ್ತೇನೆ ಹಾಗೆ ಹೀಗೆ ಅಂತೇಳಿ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳಿದೆ.
ಹೇಳಿದ ಕೂಡಲೇ ಫಸ್ಟಿಗೆ ನೋಡಿತ್ತು ನಾನು. ಆಮೇಲೆ ಓಡಿ ಬಂದು ಅದು ನನ್ನ ಕಾಲ್ನಡಿಗೆ ಬಿದ್ದದು ನೋಡಿದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನನ್ನ ಹತ್ರ ಪ್ರೀತಿ ತೋರಿಸಿತ್ತು ಅದು. ಕೂಡಲೇ ಮತ್ತೆ ಅದನ್ನು ಎತ್ತಿ ಹಿಡಿದು ಇಲ್ಲಿ ತಂದೆ. ಇಲ್ಲಿ ತಂದಾಗ ಅದಕ್ಕೆ ಒಂದು ಖುಷಿ ಆದದಂದ್ರೆ ನಮ್ಮ ಇಡೀ ಇದರಲ್ಲಿ ಓಡಾಟ, ನನ್ನ ಪ್ರಪಂಚ ಸಿಕ್ಕಿತು ಅಂತ ಖುಷಿ ಆಯ್ತು. ಹೌದು, ಪ್ರಪಂಚ ಸಿಕ್ಕಿದೆ ಅಂತಲೇ ಖುಷಿ ಆಯ್ತು. ಆಮೇಲೆ ಅದರ ಸಹಪಾಠಿಗಳಿದ್ದಾರಲ್ಲ ಬೇರೆ ನಾಯಿಗಳು, ಫ್ರೆಂಡ್ಸ್ಗಳೆಲ್ಲ ಮತ್ತೆ ಸಿಕ್ಕಿದ್ರು ಅಂತೇಳಿ ಅವರೊಟ್ಟಿಗೂ ಸಹ ಅದರದ್ದು ಸಂಭಾಷಣೆ ಎಲ್ಲ ಆಗ್ತಾ ಇತ್ತು ಅವರ ಭಾಷೆಯಲ್ಲಿ. ಎಷ್ಟು ನಾಯಿ ಇದೆ ಸರಿ? ನನ್ನ ಹತ್ರ 30 ನಾಯಿಗಳಿವೆ ಟೋಟಲ್. ಇದು ಹ್ಯಾಬಿಟಾ ಹೇಗೆ ಅಂತ? ಹ್ಯಾಬಿಟ್ ಏನಲ್ಲ, ನನಗೆ ನಾನು ಹೀಗೆ ಮಾಡಲಿಕ್ಕೆ ಮುಖ್ಯ ಕಾರಣ, ಇಲ್ಲಿ ನರೇಂದ್ರ ಶೆಣೈ ಅಂತೇಳಿ ವಿವೇಕಾನಂದ ಕಾಲೇಜಿನ ಕ್ಯಾಂಟೀನ್ ಓನರ್ ಅವರು ಸಾಧಾರಣ ಒಂದು 15 ವರ್ಷದಿಂದ ನಾಯಿಗಳಿಗೆ ಊಟ ಹಾಕ್ತಾ ಇದ್ದಾರೆ, ಇದೆ ಬೀದಿ ನಾಯಿಗಳಿಗೆ. ಹಾಗೆ ಅವರು ಹಾಕ್ತಾ ಇದ್ದು, ಅವರು ನನ್ನ ಫ್ರೆಂಡ್. ಅವರು ಹಾಕುವಾಗ ನನಗೆ ಸಹ ಯಾಕೆ ಒಂದು ನಾವು 3 ಹೊತ್ತು ಊಟ ಮಾಡ್ತೇವೆ, ಬೇಕಾದಾಗ ಹಸಿವಾಗ ನಾವು ಮನೇಲಿ ಮಾಡ್ತೇವೆ, ಹೋಟೆಲಿಗೆ ಹೋಗ್ತೇವೆ, ದುಡಿಲಿಕ್ಕೆ ಆಗ್ತದೆ ಮನುಷ್ಯ ಆದವನಿಗೆ. ನಾಯಿಗೆ ಹಾಗಲ್ಲ, ಅದು ಇನ್ನೊಬ್ಬರ ಡಿಪೆಂಡ್ ಆಗಿರುವಂಥ ಒಂದು ಪ್ರಾಣಿ. ಅದಕ್ಕೆ ಯಾಕಂದರೆ ಅದು ಹುಲ್ಲು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆ ಅಟ್ಯಾಕ್ ಮಾಡಿ ತಿನ್ನುವಂಥ ಇದು ನಾಯಿಗಳು ಆ ರೀತಿ ಅಟ್ಯಾಕ್ ಮಾಡಿ ಹಿಡಿಯುವ ಬೇರೆ ಪ್ರಾಣಿಗಳನ್ನು ಹಿಡಿದು ತಿನ್ನುವಂಥ ಸ್ವಭಾವ ಇರುವಂಥ ಪ್ರಾಣಿಗಳು ಅಲ್ಲ. ಹಾಗಿರುವಾಗ ಯಾಕೆ ಅದಕ್ಕೆ ನಾನು ಸಹ ಒಂದು ಹೊತ್ತು ಊಟ ಕೊಡಬಾರ್ದು? ಈಗ ನಾನು ಇಷ್ಟು ದುಡಿತೇವೆ, ನಾವು ಉತ್ಪತ್ತಿ ಅನ್ನುವಂತೆ ಈಗ ಬ್ಯಾಂಕಲ್ಲಿಯಾ ನಮ್ಮ ಪರ್ಸೆಂಟೇಜು ಅದರಲ್ಲಿ ಒಂದು ಪರ್ಸೆಂಟ್, ಎಷ್ಟೋ ಪರ್ಸೆಂಟ್ ನಾನು ನಾಯಿಗೆ ಈಗ ಇವತ್ತುವರೆಗೆ ವಿನಿಯೋಗಿಸ್ತಾ ಇದ್ದೇನೆ. ಒಬ್ಬೊಬ್ಬರದ್ದು ನನಗೆಂತ ಅಂದರೆ ಅದುವೇ ಒಂದು ಸೇವೆ ಅಂತೇಳಿ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ನನ್ನ ಮನಸ್ಸು ಹೇಳೋದು. ನೀನು ಇದೊಂದೊಂದು ಸೇವೆ ಮಾಡು, ನಿನಗೆ ಒಳ್ಳೆಯದಾಗ್ತದೆ, ನಾಯಿಗಳಿಗೂ ಸಹ ಒಂದು ಊಟ ಸಿಗ್ತದೆ ಹೇಳುವ ಇದರಿಂದ. ಬಟ್ ನನಗೆ ಅದರಿಂದಾಗಿ ತುಂಬ ನನಗೆ ಕೆಲವು ಬರುವಂಥ ಅನಾಹುತಗಳು ತಪ್ಪಿದೆ. ಹೌದು, ನಾಯಿ ಸಾಕಿದ್ರೆ ಒಳ್ಳೇದು ಅಂತ ತುಂಬಾ ಹೇಳ್ತಾರೆ. ಹೌದು, ತಪ್ಪಿದೆ ಅಂದರೆ ನಾಯಿಗಳೇ ನನ್ನನ್ನು ತಪ್ಪಿಸಿದ್ದಾವೆ ಕೆಲವು. ನಾನು ಹೀಗೇ ಊಟ ಮಾಡಬೇಕು. ಇದರಿಂದ ಒಂದು ನನಗೆ ನಿಮ್ಮಲ್ಲಿ ಹೇಳೋದು ನಾನು ಏನಂದರೆ, ನಾನು ಇದೇ ನಗರದಲ್ಲಿ ವಿವೇಕಾನಂದ ಕಾಲೇಜ್ ಹತ್ರ ನಾನು ಊಟ ಹಾಕ್ತಾ ಜಾಗ ಉಂಟು ಯಾವಾಗಲೂ ಒಂದೊಂದು ಸ್ಪಾಟ್ಗಳು. ಆ ಸ್ಪಾಟಲ್ಲಿ ಊಟ ಹಾಕ್ತಾ ಇರಬೇಕಿದ್ರೆ ಯಾವಳು ಹಾಕ್ತೇನೆ, ಅದು ಅಲ್ಲಿ ಒಳಗಡೆಯಿಂದ ನನ್ನ ಕಾರ್ ಹಾರ್ನ್ ಹೇಳಿದ ಕೂಡಲೇ ಅಲ್ಲಿಗೆ ಬರ್ತವೆ ನಾಯಿಗಳು. ಹಾಗಿರುವಾಗ ಅಲ್ಲಿ ಒಂದು ಕಡೆ ಹಾರ್ನ್ ಮಾಡಿ ಹಾಕಿದ್ರು ನಾಯಿ ದೂರದಿಂದ ನಿಂತು ನೋಡ್ತಾ ಇತ್ತು. ಮಳೆ ಬರ್ತಾ ಇತ್ತು. ಮಳೆ ಬರುವಾಗ ಅಲ್ಲಿ ಒಬ್ಬ ನಿಂತವರು ಹೇಳಿದರು, ಅದು ಮಳೆ ಬರ್ತಾ ಉಂಟಲ್ಲ ಅದಕ್ಕೋಸ್ಕರ ಅಲ್ಲಿ ಬರೋದಿಲ್ಲ ಕಾಣ್ತದೆ, ನೀವು ಇಲ್ಲೇ ತಂದು ಹಾಕಿ ಅಂತ ಹೇಳಿದರು. ಹೀಗೆ ಆಚೆ ಸೈಡ್ ಇನ್ನೊಂದು ಆಪೋಸಿಟ್ ಸೈಡಿಗೆ ಅಲ್ಲಿ ತಗೊಂಡೋಗಿ ಹಾಕಿದೆ ಫುಡ್ಡು. ಹಾಕಿ ತಿಂತಾ ಇರಬೇಕಿದ್ರೆ ಮಳೆ ಬರೋ ಕಾರಣ ಅದೇ ಜಾಗಕ್ಕೆ ಬಂದು ಒಂದು ಟ್ಯಾಂಕರ್ ಪಲ್ಟಿ. ಇದು ನನಗಾದ ಸ್ವಂತ ಅನುಭವ. ಅದೇ ಟೈಮಲ್ಲಿ ನಾನು ಇದ್ದರೆ ನಾವು ಟ್ಯಾಂಕರ್ನ ಅಡಿಗೆ ಆ ದಿವಸ. ಇದೆಷ್ಟು ಅಂದರೆ ನಾಯಿಗಳಿಗೆ ಆ ಒಂದು ಮುಂದೆ ಆಗುವಂಥ ಗೊತ್ತಾಗ್ತದೆ ಅಂತೇಳಿ ಹೇಳ್ತಾರೆ. ಬಟ್ ಅದು ಹೌದು ಅಂತ ನನಗೆ ನಿಜ ಅಂತೇಳಿ ಖಂಡಿತ ಅದು ಆ ಇನ್ಸಿಡೆಂಟ್. ಇಷ್ಟೊಂದು ನಾಯಿಯ ಪ್ರೀತಿ ಇರುವಾಗ ಅದೇ ನಿಮ್ಮನ್ನ ಕಾಪಾಡಿದೆ. ಓಕೆ ಸರ್, ಹಾಗೇನೆ ಇವಾಗ ದೇಸಿ ನಾಯಿಗಳೇ ಇರೋದಾ 30? ಇಲ್ಲ, ಎಲ್ಲ ದೇಸಿ ನಾಯಿಗಳೇ. ಹೌದು, ನಾನು ಯಾಕಂದರೆ ನನಗೆ ಕಷ್ಟದೆಲ್ಲ ಇರುವಂಥ ನಾಯಿಗಳನ್ನು ನಾನು ತಂದು ಸಾಕಿದವ. ನಾನು ಅದರ ಚಂದ ನೋಡಿ ಅಲ್ಲ, ಅಥವಾ ಅದರ ಬ್ರೀಡ್ ನೋಡಿ ಅಲ್ಲ. ನನ್ನಲ್ಲಿ ಒಂದು 3 ನಾಯಿಗಳು ಸೊಂಟ ಹೋದ ನಾಯಿಗಳಿವೆ ಆಕ್ಸಿಡೆಂಟ್ ಆಗಿ. ಅದಕ್ಕೆಂತಲೇ ಸಪರೇಟ್ ಒಂದು ಶೆಡ್ ಮಾಡಿದ್ದೇನೆ, ಶೆಲ್ಟರ್. ಹೌದು, ಅದರಲ್ಲಿ ಅದರ ವಾಸ. ಅದು ಸಾಧಾರಣ ಅದರಲ್ಲಿ 2 ನಾಯಿಗಳು ಒಂದು 7 ವರ್ಷದಿಂದ ಇದೆ ನನ್ನ ಹತ್ರ. ಅದನ್ನು ಎವ್ರಿಡೇ ಅಲ್ಲಿ ಪ್ರತಿ ದಿವಸ ಅಲ್ಲಿ ಕ್ಲೀನ್ ಮಾಡೋದು, ಅದಕ್ಕೆ ಫುಡ್ ಕೊಡೋದು. ಅದಕ್ಕೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ, ಯಾಕಂದರೆ ಅದು ಕಾಲಿಲ್ಲದಂಥ ಹಿಂದ್ಗಡೆ ಶಕ್ತಿ ಇಲ್ಲದಂಥ ನಾಯಿಗಳವರು. ಅದರ ಇಡೀ ಚಾಕ್ರಿ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಕಂಪ್ಲೀಟ್ ನಾವೇ ಮಾಡ್ತಾ ಇದ್ದೇವೆ. 6 ವರ್ಷದಿಂದ ಮಾಡ್ತಾ ಇದ್ದೇನೆ. ಕಾಲ್ ಬರ್ತಾ ಇರ್ತವೆ ಸರ್, ನಾಯಿ ಉಂಟು ಒಂದು ಸಾಕ್ತೀರಾ? ಅಯ್ಯೋ, ತುಂಬ ಬರ್ತಾ ಇದ್ದಾವೆ. ನೀವು ನೋಡಿರ್ಬೋದು, ಈಗಲೇ ಒಬ್ರು ಕಾಲ್ ಮಾಡಿದ್ರು, ನೀವು ಇರಬೇಕಿದ್ರೆ ನನ್ನ 2 ನಾಯಿ ಉಂಟು ತಗೊಂಡು ಹೋಗ್ತೀರಾ ಅಂತ ಹೇಳಿ. ಹಾಗೆ ತುಂಬ ಕಾಲ್ ಬರ್ತದೆ. ಆದರೆ ನಮಗೆ ಅದಕ್ಕಿಂತ ಹೆಚ್ಚು ಇಡುವಷ್ಟು ನಮ್ಮ ಹತ್ರ ಸ್ಥಳಾವಕಾಶವೂ ಇಲ್ಲ. ಇನ್ನೊಂದು ತುಂಬ ಕಷ್ಟ ಆಗ್ತದೆ, ಯಾಕಂದ್ರೆ ಅವರು ಕಚ್ಚಾಡ್ಕೊಳ್ತವೆ. ಅವರಿಗೆ ಬೇರೆ ಬೇರೆ ಇದು ಗೂಡಿನಾಗೆ ನಾವು ಮಾಡಿ ಇಡಬೇಕಾಗ್ತದೆ. ಆ ನಂತರ ನನಗೆ ಹಾಗೆ ಸಾಕ್ಲಿಕ್ಕೂ ಇಷ್ಟ ಇಲ್ಲ, ಯಾಕಂದ್ರೆ ಅದು ಜೈಲ್ ಅವರಿಗೆ. ನನ್ನದೆಂತ ಅಂದರೆ ಓಪನ್ ಏರಿಯಾ ಬೇಕು. ಈಗ ನಮ್ಮದು ಇಲ್ಲೇ ಕೆಳಗಡೆ ಇದೆ, ನೀವು ತೋರಿಸ್ತೇನೆ ನಾನು. ಅಲ್ಲಿ ಅದಕ್ಕೆ ಶೆಡ್ ಇದೆ, ಪ್ಲಸ್ ಅದನ್ನು ಡೇ ಟೈಮ್ ಶೆಡ್ ಓಪನ್ ಮಾಡಿ ಅಲ್ಲಿ ಸುತ್ತಾಡಲಿಕ್ಕೆ ಅವರಿಗೆ ಒಂದು 20 ಸೆಂಟ್ಸ್ ಜಾಗನೂ ಇದೆ. ಅಲ್ಲಿ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಹಾಗಾಗಿ ಅದಕ್ಕೆ ಜೈಲ್ನಾಗ ಇಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ ಸರ್, ಇವಾಗ ಚಿನ್ನು ವಾಪಸ್ ಬಂದಿದೆ, ಹಾಗಾಗಿ ನೋಡೋದಕ್ಕೆಲ್ಲ ಬರ್ತಾ ಇದ್ದಾರಾ ಹೇಗೆ ಅಂತ ಚಿನ್ನುವನ್ನ? ಅಯ್ಯೋ, ತುಂಬಾ ಜನ ಬರ್ತಾ ಇದ್ದಾರೆ, ತುಂಬಾ ಜನ. ನಿನ್ನೆ ಜಾಸ್ತಿ ಬರ್ತಿದ್ದಾರೆ, ಬಹಳ ಜನ ಬಂದ್ರು. ಈಗಲೇ ನೀವು ಬರ್ಬೇಕಿದ್ರೆ ಒಬ್ರು ಇದ್ರಿ ಇಲ್ಲಿ, ಹಾಗೆ ಬರ್ತಾ ಇದ್ದಾರೆ. ಕಾಲ್ಗಳು ತುಂಬಾ ಬರ್ತಾ ಉಂಟು. ಯಾಕಂದ್ರೆ ಅವರೇ ಹೇಳ್ತಾ ಇದ್ದಾರೆ, ನಿಮಗೆ ಚಿನ್ನು ಹೋಗಿ ಎಷ್ಟು ಬೇಸರ ಆಗಿರ್ಬೋದು, ನಿಮಗೆ ಎಷ್ಟು ಇದಾಗಿರ್ಬೋದು ಅಂತ ಹೇಳಿ ನಮಗೆ ನಿಮ್ಮ ಆ್ಯಡ್ ನೋಡಿಯೇ ಗೊತ್ತಾಗ್ತದೆ. ಯಾರು ಕೂಡ ಇಂಥ ಒಂದು
ಹೌದು. ಮಾಡಿದ್ದು ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ. ಇಷ್ಟು ಆ್ಯಡ್ ಕೊಟ್ಟು ಇಷ್ಟು ಹುಡುಕಾಡಿಸಿ ಇಷ್ಟು ರಿವಾರ್ಡ್ ಕೊಡ್ತೇನೆ ಅಂತೇಳಿ ಹುಡುಕಾಡಿಸಿ ಅವರ ಸಂಖ್ಯೆ ನಾನು ನಮ್ಮ ಜೀವನದಲ್ಲಿ ನೋಡಲಿಲ್ಲ ಅಂತೇಳಿ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ. ಓಕೆ ಸರ್, ಪುರಂದರ ಅವರು ಅವರಿಗೆ ನೀವು 50,000 ಕೊಟ್ಟಿದ್ದೀರಾ. 50,000, ಕೆಲವರೆಲ್ಲ 10,000 5,000 ಅಲ್ಲಿಗೆ ನಿಲ್ಲಿಸಿದ ನೋಡಿದ್ದೇನೆ. ಬಟ್ 50,000 ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೊಡ್ಡ ಅಮೌಂಟ್ ಕೊಡಲೇ ಇಲ್ಲ ಸರ್. ಹಾಗಾಗಿ ಪುರಂದರ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಅವರು ಕೂಲಿ ಕೆಲಸಕ್ಕೆ ಹೋಗುವಂಥ ಒಬ್ಬ ವ್ಯಕ್ತಿ, ನನಗೆ ಅದು ನಿನ್ನೆ ಗೊತ್ತಾಗಿದ್ದು. ಹಾಗಾಗಿ ಅವರಿಗೆ ಅದು ತುಂಬ ದೊಡ್ಡ ಅಮೌಂಟ್ ಅಂತ ಕಂಡಿದೆ. ಅವರಿಗೆ ಬಹಳ ಖುಷಿ ಆಯಿತು ಅವರಿಗೆ. ಅವರು ಮತ್ತೆ ಇನ್ನೊಂದೆಂತ ಅಂದರೆ ಅವರಿಗೆ 3 ದಿವಸ 4 ದಿವಸ ನನಗೆ ಗೊತ್ತಿದ್ದ ಪ್ರಕಾರ ಅವರು ಸ್ಕೂಟರ್ನಲ್ಲಿ ತಿರುಗಾಡ್ತಾನೆ ಇದ್ರು, ಹುಡುಕ್ತಾ ಇದ್ರು ನಾನು. ಯಾಕಂದರೆ 3 ದಿವಸದ ಹಿಂದೆ ಅವರು ಮೊನ್ನೆ ಸಿಗಬೇಕಿದ್ರೆ 3 ದಿವಸದ ಹಿಂದೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಕಾಲ್ ಬಂದಿತ್ತು ನನಗೆ ಹೇಳಿ. ಆ ರಾತ್ರಿ ಅವರಿಗೆ ಕಂಡದ್ದು ಅವರಿಗೆ 11:30ಗೆ ನನಗೆ ಕಾಲ್, ನೀವು ಬನ್ನಿ ಇಲ್ಲೊಂದು ನಾಯಿ ಉಂಟು ಅಂತೇಳಿ. ಬಟ್ ನನಗೆ ರಾತ್ರಿ ಹೋದೆ, ನಾನು ಎಷ್ಟು ಗಂಟೆ ಕರೆದ್ರೂ ಹೋಗ್ತೇನೆ ಚಿನ್ನು ನನಗೆ ಸಿಗ್ತದೆ ಅಂತೇಳಿ. ಆದರೆ ಹಾಗೆ ಹೋದೆ ಅಲ್ಲಿಗೆ, ಹೋಗಿ ನೋಡಿ ಟಾರ್ಚ್ ಹಾಕಿ ನೋಡುವಾಗೆಲ್ಲ ನಮ್ಮದೇ ನಾಯಿ. ಬಟ್ ಅದರ ಹತ್ತಿರ ಹೋಗುವಾಗ ಅಲ್ಲಿ ಜನ ಇದ್ದರು, ಅವರು ಸಹ ಜನ ಇದ್ದರು, ತುಂಬ 4-5 ಜನ ಹುಡುಗರಿದ್ರು. ಅದಕ್ಕೆ ಏನೋ ಹೆದರಿಕೆ ಆಯಿತು, ಕಾಡಿನ ಬಲ್ಲೆ ಒಳಗೆ ಓಡಿ ಹೋಯ್ತದು, ಸಿಗಲಿಲ್ಲ. ಕನ್ಫರ್ಮ್ ಇರಲಿಲ್ಲ, ಯಾಕಂದರೆ ಅದರ ಕುತ್ತಿಗೆಯಿಂದ ಬೆಲ್ಟ್ ಜಾರಿ ಹೋಗಿತ್ತು, ಬೆಲ್ಟ್ ಇರಲಿಲ್ಲ. ಹಾಗಾಗಿ ನಮ್ಮ ನಾಯಿ ಹೌದಾ ಅಲ್ವಾ ಅಂತೇಳಿ, ಹೌದು ನಮ್ಮದೇ, ಅದು ಎಕ್ಸಾಕ್ಟ್ ಕರೆಕ್ಟ್ ನಮ್ಮದೇ ಅಂತಾರೆ. ನಾನು ಬೆಳಿಗ್ಗೆವರೆಗೆ ಅಲ್ಲೇ ಕೂತ್ಕೊಳ್ತಿದ್ದೆ ಚಿನ್ನು ಸಿಗೋಲ್ವರೆಗೆ. ಬಟ್ ಅದು ನಮ್ದು ಅಲ್ವಾ ಅಂತ ಹೇಳೋದೊಂದು ಡೌಟ್ ಬಂತು ನನಗೆ. ಅದಕ್ಕೋಸ್ಕರ ನಾನು ಬಂದು ಅದು ಕಳೆದು 3ನೇ ದಿವಸದಲ್ಲಿ ಇದೇ ಚಿನ್ನು ಅದೇ ಹುಡುಗನ ಪುರಂದರನವನ ಮನೆಯ ತೋಟದಲ್ಲಿ ಒಳಗಡೆ ಓಡಾಡ್ತಾ ಇತ್ತು. ಹಾಗಾಗಿ ನಾನು ಗ್ರಹಿಸುವುದೇನೆಂದರೆ ದೇವರು ಕೂಡ ಅವನಿಗೆ ಒಂದು ನಿನ್ನ ಮುಖಾಂತರವೇ ಅವರಿಗೆ ಸಿಗಲಿ ಅದು ಅಂತ ಹೇಳೋದನ್ನು ದೇವರೇ ಮಾಡಿದಾರ ಅಂತ ಹೇಳೋದೊಂದು ನಾನು ಗ್ರಹಿಸೋದು. ಯಾಕಂದರೆ ಹಿಂದಿನ 3 ದಿವಸ ಅವನಿಗೆ ಕಂಡದ್ದು, ಪುನಃ ಸಿಕ್ಕಿದ್ದು 3 ದಿವಸ ಬಿಟ್ಟು ಅವನಿಗೆ, ಅದು ಬೇರೆ ಬೇರೆ ಸ್ಪಾಟಲ್ಲಿ ಜಾಗದಲ್ಲಿ. ಓಕೆ ಸರ್, ನಾಯಿಯ ಎಷ್ಟೊಂದು ದೊಡ್ಡ ಪ್ರೀತಿ, ಹಾಗೆ 50,000 ಅನ್ನೋದನ್ನು ನೀವು ಘೋಷಣೆ ಮಾಡಿ ಅವರಿಗೆ ಕೊಟ್ಟಿದ್ದೀರಾ ಇವಾಗ. ಹಾಗಾಗಿ ತುಂಬ ಜನರಿಗೆ ಒಂದು ಕುತೂಹಲ ಇರುತ್ತೆ, ಇವರು ಏನಪ್ಪ ಮಾಡ್ಕೊಂಡಿರುವಂಥದ್ದು ಅನ್ನೋವಂಥದ್ದು. ಹಾಗಾಗಿ ಗಣೇಶ್ ಕೇರ್ ಅವರು ಏನು ಮಾಡ್ಕೊಂಡಿರೋದು ಅಂತ, ಉದ್ಯಮಿ ನಮ್ಮದು? ಹೌದು, ನಾವು ಬಿಸ್ನೆಸ್ಸೇ, ಉದ್ಯಮವೇ. ಬಟ್ ನನ್ನದೀಗ ಮೇನ್ ಬಿಸ್ನೆಸ್ ನಾನು ರಿಯಲ್ ಎಸ್ಟೇಟ್. ನಾನು ಜಾಗ ತಗೊಂಡು ಡೆವಲಪ್ ಮಾಡಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೇನೆ. ಕನ್ಸ್ಟ್ರಕ್ಷನ್ ಮಾಡಿ ನಾನು ಮನೆ ಕಟ್ಟಿ, ಕಮರ್ಷಿಯಲ್ ಇಲ್ಲ, ರೆಸಿಡೆನ್ಷಿಯಲ್ ಏರಿಯಾ ಹಾಗೆ ಡೆವಲಪ್ ಮಾಡಿ ನಾನು ಸೇಲ್ ಮಾಡ್ತಾ ಇದ್ದೇನೆ ಪ್ರಸ್ತುತ. ಈಗ ಅದುವೇ ಮುಂಚೆ ನಮ್ಮದು ಅದಲ್ಲದೆ ನಮ್ಮದು ಮುಂಚೆ ಕೇರಾ ಗಾರ್ಮೆಂಟ್ಸ್ ಅಂತೇಳಿ ನಾವು ಬಲ್ಕಾಗಿ ಕಾಲೇಜ್ ಯೂನಿಫಾರ್ಮ್ಸ್, ಹೋಟೆಲ್ಸ್ ಅಂಥದ್ದೆಲ್ಲ ತಯಾರು ಮಾಡುವಂಥದ್ದಿತ್ತು, ಕೇರಾ ಗಾರ್ಮೆಂಟ್ಸ್ ಅಂತೇಳಿ. ಅದನ್ನು 25 ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೇನೆ. ಈಗ ನನ್ನದು ಅದು ಸೈಡ್ ಲೈನ್ ಆಗಿದೆ. ಮೇಯ್ನ್ ನಾನು ರಿಯಲ್ ಎಸ್ಟೇಟೇ ಮಾಡ್ತಾ ಇರೋದು. ಓಕೆ ಸರ್, ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ? ಈ ಶ್ವಾನಗಳನ್ನು ನೋಡ್ಕೊಳ್ಬೇಕು, ಅವುಗಳಿಗೆ ಫುಡ್ ಹಾಕಬೇಕು, ಹಾಗಾಗಿ ದಿನಚರಿ ಹೇಗಿರುತ್ತೆ ಅಂತ? ಅಲ್ಲ, ದಿನಚರಿ ಸ್ವಲ್ಪ ಇದು ಕಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಇದು ಶುರು ಮಾಡಿದ ನಂತರ ನಮಗೆ ಬಿಡಲಿಕ್ಕೆ ಆಗದಂತಹ ಒಂದು ಕನೆಕ್ಷನ್ ಇರ್ತದೆ. ಯಾಕೆಂದರೆ ಊಟ ಹಾಕುವಂಥದ್ದು, ಈಗ ಬೇರೆ ಕೆಲಸ ಆದರೆ ಇವತ್ತು ಬೇಡ ನಾಳೆ ಮಾಡುವ ಅಂತೇಳಿ ಮಾಡ್ಬೋದು. ಊಟ ಹಾಕೋದಂದರೆ ಅವರ ಹಸಿವಲ್ಲಿ ಕಾಯ್ತಾ ಇರ್ತಾರೆ ಆ ಟೈಮಿಗೆ ಆಗುವಾಗ. ಹಾಗಾಗಿ ನಾವು ಎಲ್ಲಿ ಹೋದರೂ ಏನೇ ಇದ್ದರೂ ಅಥವಾ ಅದಕ್ಕೆ ಬೇರೆ ಇಲ್ಲಿ ಯಾರಾದರೂ ಜನ ಇಟ್ಟಾದರೂ ನಾವು ಹೋಗಬೇಕಾಗ್ತದೆ. ಹಾಗಾಗಿ ನಾವು ಹೋಗೋದಕ್ಕೆ ಬಹಳ ಕಡಿಮೆ, ತಿರುಗಾಟ ಅಂತ ಹೇಳೋದು, ಮನೆ ಬಿಟ್ಟು ಹೋಗೋದು ಅಂತ ಹೇಳೋದು ಕಡಿಮೆ. ಹೋದರೆ ಅವರಿಗೆ ನಾನು ಇದಕ್ಕೆ ಮಾತ್ರ ಅಲ್ಲ, ನಾವು ಬೀದಿಯಲ್ಲಿ ಕೂಡ ಫುಡ್ ಹಾಕುವ ಕಾರಣ ಅದಕ್ಕೂ ಸಹ ಅವರು ಸಹ ಕಾಯ್ತಾ ಇರ್ತಾರೆ. ಆ ಟೈಮ್, ನಮ್ಮದೊಂದು ಟೈಮ್ ಇರ್ತದೆ, ಆ ಟೈಮಿಗೆ ಆಗುವಾಗ ನಾಯಿಗಳು ಅಲ್ಲೇ ಇರ್ತವೆ. ಹಾಗೆ ನಮಗೆ ಬೇಸರ ಆಗ್ತದೆ, ಅವರು ಕಾಯ್ತಾ ಇದ್ದಾರೆ, ನಾವು ಹೋಗಿ ಇಲ್ಲಿ ಎಲ್ಲೋ ಆರಾಮದಲ್ಲಿ ತಿರುಗಾಡ್ತಾ ಇದ್ದೇವೆ. ಹಾಗಾಗಿ ನಾನು ಹೋಗೋದು ತುಂಬ ಕಡಿಮೆ. ಬಟ್ ಇಲ್ಲಿ ಹೋದರೆ ಅದಕ್ಕೆ ಅರೇಂಜ್ಮೆಂಟ್ ಮಾಡಿಯೇ ಹೋಗ್ತೇನೆ ನಾನು ಎಲ್ಲ ನಾಯಿಗಳಿಗೂ. ಬಟ್ ನನ್ನ ದಿನಚರಿ ನಾನು ಬೆಳಿಗ್ಗೆ 6 ಸಹ ನಾನು ಅವರಿಗೆ ಫುಡ್ ಹಾಕಲಿಕ್ಕಿಲ್ಲ. ಇದು ಏನಿದ್ರು ಸಂಜೆ 1 ಹೊತ್ತು ಮಾತ್ರ ಅವರಿಗೆ. ನಮ್ಮ ಈ 30 ನಾಯಿಗಳಿಗೆ ನಾವು ದಿವಸಕ್ಕೆ 2 ಸಾರಿ ಊಟ ಹಾಕ್ತೇವೆ. ಅದು ಬೆಳಿಗ್ಗೆ ನಮ್ಮ ಹರಿಣಾಕ್ಷಿ ಅಂತ ಇದ್ದಾಳೆ, ಅವಳೇ ಎಲ್ಲದಕ್ಕೂ ಫುಡ್ ಹಾಕ್ತಾಳೆ. ಹಾಗೆ ಬೆಳಿಗ್ಗೆ ಹೊತ್ತು ನನಗೆ ಕೆಲಸ ಕಡಿಮೆ. ನಾನು ನನ್ನ ಉದ್ಯೋಗದ ನಿಮಿತ್ತ ನಾನು ಹೊರಗಡೆ ಹೋಗಿರ್ತೇನೆ. ನಾನು ಏನಿದ್ರು ಸಂಜೆ 4:15 5 ಗಂಟೆ ನಂತರ ನಾನು ನಾಯಿಯ ಸೇವೆ ಮಾಡಲಿಕ್ಕೆ ಹೊರಡ್ತೇನೆ. ಆ ನಾಯಿಯ ಸೇವೆ ಅಂದರೆ ಅದು ಎಮರ್ಜೆನ್ಸಿ ಇರ್ತದೆ. ಕೆಲವರಿಗೆ ನಿಮಗೆ ಗೊತ್ತಿರ್ಬೋದು, ಹುಷಾರಿಲ್ಲದೆ ಇರ್ತದೆ ಅಥವಾ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತೇಳಿ ಕಾಲ್ ಬರ್ತದೆ. ಅವಾಗ ನಾನು ಹೋಗ್ತೇನೆ ಅಲ್ಲಿಗೆ, ಹೋಗಿ ಅದನ್ನು ತಗೊಂಡು ಬಂದು ಡಾಕ್ಟ್ರಲ್ಲಿ ತಗೊಂಡೋಗಿ. ಈಗ ಕೆಲವು ಸಾರಿ ಅದಕ್ಕೆ ನಿಮಗೆ ಗೊತ್ತುಂಟ ಇಲ್ವಾ, ಪಾರು ಅಂತೇಳಿ ಸೀಕ್ ಬರ್ತದೆ ಸಣ್ಣ ಮರಿಗಳಿಗೆ.
ಅದು ವೆರಿ ವೆರಿ ಡೇಂಜರಸ್. ಈಗ ಒಂದು ನಮ್ಮ ನಾಯಿಗೆ ಬಂದಿದೆ ಇಲ್ಲಿ, ಒಂದು ಉಂಟಿಗೆ ಇಲ್ಲಿ, ಅದನ್ನು ನಾನು 6 ದಿವಸದಿಂದ ಮಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೇನೆ ಡ್ರಿಪ್ಸಿಗೋಸ್ಕರ. ಬಟ್ ಅದು ಇವತ್ತು ಹುಷಾರಾಗಿದೆ ಆ ನಾಯಿ. ಹಾಗೆ ಅಂಥದ್ದೆಲ್ಲ ಬರ್ತದೆ. ಹಾಗಾಗಿ ನಾವು ಹಗಲಿಡೀ ನಮ್ಮ ಉದ್ಯೋಗ ಅಂತಲೇ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಹುಷಾರಿಲ್ಲದಿದ್ದರೆ ನಾನು ಬೆಳಿಗ್ಗೆ ಸಹ ನಾನು ಉದ್ಯೋಗ ಬಿಟ್ಟು ಬಂದು ನಮ್ಮ ಕಾರಲ್ಲಿ ಹಾಕಿ ನಾನು ತಗೊಂಡು ಹೋಗೋದು ಉಂಟು. ತುಂಬ ಸಾರಿ ಹಾಗೆ ಹೋಗಿದ್ದೇನೆ. ಬಟ್ ರೆಗ್ಯುಲರ್ ನನ್ನ ನಾಯಿಯೊಟ್ಟಿಗೂ ನನಗೂ ಇರುವಂಥದ್ದು ಯಾವುದು ಊಟ ಹಾಕೋದಾಗಲಿ ಅಥವಾ ಏನಿಲ್ಲದೆ ಅದರೊಟ್ಟಿಗೆ ಒಂದು ಟೈಮ್ ಪಾಸ್, ಯಾಕೆ ಅದಕ್ಕೂ ಖುಷಿ ಆಗ್ತದೆ ನಾವು ಅದರೊಟ್ಟಿಗೆ ಮಾತಾಡಿಸ್ಕೊಂಡು ಆಟಾಡಿಕೊಂಡು ಅದರ ತಲೆ ಸವರ್ಕೊಂಡು ಎಲ್ಲ ಇರುವಾಗ. ಹಾಗಾಗಿ ನಾನು 6 ಗಂಟೆಯಿಂದ ಸರಿಯಾದ ನನ್ನ ಬೇರೆ ಎಲ್ಲ ಯಾವುದೇ ಕೆಲಸ ಇರಲಿ ಅಥವಾ ಯಾವುದೇ ಫಂಕ್ಷನ್ ಇದ್ದರೂ ನಾನು ನೈಟ್ ಫಂಕ್ಷನ್ ಅಟೆಂಡ್ ಆಗೋದಿಲ್ಲ. ಇಲ್ಲ ನಾನು ನಾಯಿಗಳೋಸ್ಕರ ಅವರೊಟ್ಟಿಗೆ ಇರೋದು. ಈಗ ನಾನು ಬೇರೆ ಮದುವೆ ಫಂಕ್ಷನ್ಗಳಿಗಾಗಲಿ ಅಂಥದ್ದಾಗಲಿದ್ದರೆ ನಾನು ಡೇ ಟೈಮಲ್ಲಿ ಹೋಗಿ ಸುಧಾರಿಸ್ತೇನೆ, ನಾನು ರಾತ್ರಿ ಹೋಗೋದೇ ಇಲ್ಲ. ಓಕೆ ಸರ್, ಹೊರಗೆ ಕೂಡ ಇರುವಂಥ ನಾಯಿಗಳಿಗೆ ಊಟ ಹಾಕ್ತೇನೆ ಅಂತ ಹೇಳಿದ್ರಿ. ಅದು ಎಷ್ಟು ವರ್ಷದಿಂದ, ಹಾಗೆ ಎಲ್ಲೆಲ್ಲ ಭಾಗಗಳಲ್ಲಿ ಹಾಕ್ತೀರಿ ಅಂತ? ನಾನು ಸುಮಾರು ಒಂದು 8 ವರ್ಷದಿಂದ ಹೊರಗಡೆ ಊಟ ಹಾಕ್ತಾ ಇದ್ದೇನೆ. ಅದು ಶುರು ಮಾಡಿ ನಾನು 8 ವರ್ಷ ಆಯಿತು. ಆದರೆ ಊಟ ಹಾಕ್ಲಿಕ್ಕೆ ಶುರು ಮಾಡಿ ಒಂದು 6 ವರ್ಷ ಆಯಿತು. ಒಂದು 2 ವರ್ಷ ಅವರಿಗೆ ಬಿಸ್ಕೆಟೇ ಕೊಡ್ತಾ ಇದ್ದೆ. ಆಮೇಲೆ ಅಂದರೆ ರೆಡಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಆಮೇಲೆ ಅದಕ್ಕೆ ಅಂತಲೇ ಒಂದು ನಾವು ಸಪ್ರೇಟ್ ಜನ ಎಲ್ಲ ಈಗ ನಾವು ಇದೆ ಮಾಡಿ ರೆಡಿ ಮಾಡಿ ಈಗ 6 ವರ್ಷದಿಂದ ನಿರಂತರ ಊಟವೇ ಕೊಡ್ತಾ ಇದ್ದೇನೆ. ಪ್ಲಸ್ಸು ಇನ್ನೊಂದೇನೆಂದರೆ ನಾನು ಊಟ ಹಾಕುವಂಥ ನಾಯಿಗಳನ್ನು ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿ ಬರೀ ಊಟ ಹಾಕೋದಿಲ್ಲ, ಅವರ ಹತ್ತಿರ ಹೋಗೋದು, ಅವರ ತಲೆ ಮುಟ್ಟೋದು, ಫ್ರೆಂಡ್ಶಿಪ್ ಮಾಡಿ ಅವರನ್ನು ಎಲ್ಲ ನಾನು ಊಟ ಹಾಕುವ ಯಾವುದೇ ನಾಯಿಗಳಿಲ್ಲ, ಎಲ್ಲ ನಾಯಿಗಳನ್ನು ನಾನು ಆಪರೇಷನ್ ಮಾಡಿಸಿದೆ. ನಾನು ಸಂತಾನಹರಣ ಚಿಕಿತ್ಸೆ ಯಾವುದು ಬೀದಿ ಬದಿಯದ್ದು, ಅದು ಸ್ವಂತ ಖರ್ಚಿಂದ ನಾನು ಸಾಧಾರಣ ಒಂದು 200 ನಾಯಿಗಳ ಮೇಲೆ ಆಪರೇಷನ್ ಮಾಡಿಸಿದೆ ನಾನು. ಹಾಗೆ ನಾನು ಈ ಮಾಡುವಂಥ ಸೇವೆ ನೋಡಿ ನಾನು ನನ್ನ ಕಾರ್ನಲ್ಲಿ 2-3 ನಾಯಿಗಳನ್ನು ಮಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೆ. ಇದು ಯಾವುದು ಬೀದಿ ನಾಯಿಗಳನ್ನು. ಅದನ್ನು ನೋಡಿ ಡಾಕ್ಟರ್ ಮನ್ನೋಹರ್ ಉಪಾಧ್ಯಾಯ ಅಂತೇಳಿ ಅವರು ತುಂಬ ಹೆಸರುವಾಸಿಯಾದಂಥ ಸರ್ಜನ್ ಅವರು, ಯಾವುದು ನಮ್ಮ ವೆಟರ್ನರಿಯಲ್ಲಿ. ಹಾಗೆ ಅವರು ನನ್ನ ಸೇವೆಯನ್ನು ನೋಡಿ ಅವರು ಹೇಳಿದರು ನಾನೇ ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತೇನೆ. ಅವರು ಬರುವಂಥ ವ್ಯಕ್ತಿ ಅಲ್ಲ, ಯಾಕಂದರೆ ಅವರು ತುಂಬ ಬ್ಯುಸಿ ಡಾಕ್ಟರ್. ಹಾಗೆ ಅವರು ಇಲ್ಲಿ ಬರ್ತಾರೆ ಅಂತೇಳಿ ಇಲ್ಲಿದ್ದವರಿಗೆ ಆಶ್ಚರ್ಯ ಆಗಿದೆ, ಡಾಕ್ಟರ್ ಮನ್ನೋಹರ್ ಉಪಾಧ್ಯಾಯ ನಿಮ್ಮಲ್ಲಿ ಬರ್ತಾರಾ ಅಂತೇಳಿ. ಅಷ್ಟು ತುಂಬ ಹೆಸರು ಇದ್ದಂಥ ಜನ, ತುಂಬ ಒಳ್ಳೆ ವ್ಯಕ್ತಿ ಅವರು. ಅವರು ನಮ್ಮ ಮನೆಗೆ ಬಂದು ನಾನು ಒಂದು 20 ನಾಯಿಯನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಅವರು ಬಂದಾಗ ಬೆಳಿಗ್ಗೆ ಬಂದು ಸಂಜೆಗೆ ಆಗುವಾಗ 20 ನಾಯಿಯನ್ನು ನನಗೆ ಬಹಳ ಕಡಿಮೆ ರೀಸನಬಲ್ ರೇಟಲ್ಲಿ ನನಗೆ ಸರ್ಜರಿ ಮಾಡಿಕೊಟ್ಟು ನನಗೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅವರು. ಹಾಗೆ ಎಲ್ಲ ನಾಯಿಗಳನ್ನು ನಾನು ಮಾಡಿಸ್ತೇನೆ. ಆ ನಂತರ ಈಗ ಮಧುರಾಜ ಟ್ರಸ್ಟ್ನವರು, ಅದೇ ಮಮತಾ ಮೇಡಮ್ ಅಂತ ಇದ್ದಾರೆ, ಅವರ ಅಂಡರ್ನಲ್ಲಿ ಈಗ ಇಲ್ಲಿ ಕ್ಯಾಂಪ್ಗಳು ನಡೀತಾ ಉಂಟು, ಈ ಆಪರೇಷನ್ ಇದ್ದು ಸಂತಾನಹರಣ ಚಿಕಿತ್ಸೆ ಇದು. ಓಕೆ ಸರ್, ಇವಾಗ ಪ್ರೇಮಿಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ತುಂಬಾ ಜನ ನಾಯಿಯನ್ನ ಬೀದಿಯಲ್ಲಿ ತಂದು ಬಿಡ್ತಾರೆ, ಅದಕ್ಕೆ ಹೊಡಿತಾರೆ, ಅದನ್ನ ಹೆಂಗೆಂಗೋ ನೋಡ್ಕೊಳ್ತಾರೆ. ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ, ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡ್ತಾರೆ. ಸರ್, ಎಂತ ಹೇಳ್ತೀರಾ ಅಂತ ಅಂತವ್ರಿಗೆ? ಅಲ್ಲ, ನಾನು ಮೊದಲು ಹೇಳೋದು ಅದು ತಪ್ಪು. ಇನ್ನೊಂದು ಅದರ ಶಾಪ ಅವರಿಗೆ ತಾಗ್ತದೆ ಅಂತ ಹೇಳಲಿಕ್ಕೂ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಒಂದು ನಾಯಿಯನ್ನು ಈಗ ಅವರು ಮನೆಯಲ್ಲಿ ನೋಡಿ ಅವರಿಗೆ ಬೇಕಾದಷ್ಟು ಅವರ ಉಪಯೋಗ ಪಡ್ಕೊಂಡಿರ್ತಾರೆ. ಆನಂತರ ಏಜ್ ಆಗಿ ಅದನ್ನು ತಗೊಂಡೋಗಿ ಬಿಡುವವರ ಸಂಖ್ಯೆ ತುಂಬ ಇದ್ದಾರೆ. ಯಾಕಂದರೆ ಅಷ್ಟರವರೆಗಾದ್ರೆ ಅವರ ನಾಯಿಗಳ ಸರ್ವಿಸ್ ಆಯಿತು, ಆ ನಂತರ ಅವರಿಗೆ ಅದು ಬೇಡ. ಇದು ಮನೆಯ ಒಂದು ವ್ಯಕ್ತಿ, ಮನೆಯ ತಂದೆ ತಾಯಿಯನ್ನು ಹೊರಗೆ ಹಾಕಿದಾಗೆ ಅದು. ನನ್ನ ದೃಷ್ಟಿಯಲ್ಲಿ ಅದು ತಂದೆ ತಾಯಿಯನ್ನು ಮನೆಯಿಂದ ಪ್ರಾಯ ಆಗುವಾಗ ನಾವು ಹೊರಗೆ ಹಾಕ್ತೇವಲ್ಲ, ಅದೇ ನಾವು ನಾಯಿಯನ್ನು ಮಾಡಿದರೂ ಸಹ, ಯಾಕಂದರೆ ಇದು ಸಹ ಒಂದು ಜೀವ ಇರುವಂಥ ಇದು ಪ್ರಾಣಿ. ಹಾಗಿರುವಾಗ ಹಾಗೆ ಮಾಡೋದು ಅದೊಂದು ಶಾಪ ಅವರಿಗೆ, ಖಂಡಿತ. ಅದು ಅವರಿಗಲ್ಲದಿದ್ದರೆ ಅದನ್ನು ಅವರ ನಂತರಕ್ಕಾದರೂ ಅದು ತಾಗಿಯತ್ತಾಗ್ತದೆ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಇನ್ನೊಂದೇನೆಂದರೆ ನಾನು ಹೇಳೋದು, ಸರ್ಕಾರ ಅಥವಾ ನಮ್ಮ ನಗರಸಭೆ ಆಗಲಿ ಪಂಚಾಯತ್ಗಳಲ್ಲಿ ಅವರು ಸ್ಟ್ರಿಕ್ಟಾಗಿ ಮನೆಯಲ್ಲಿ ಯಾರು ನಾಯಿಗಳನ್ನು ಸಾಕ್ತಾರೆ ಅದನ್ನು ಕಂಪಲ್ಸರಿ ಆಪರೇಷನ್ ಮಾಡಿಸಬೇಕು. ಮೇಯ್ನಾಗಿ ಹೆಣ್ಣು ನಾಯಿಗಳನ್ನು ಆಪರೇಷನ್ ಮಾಡಿಸಿ ಮನೆಗೆ ಹೋಗಿ ಯಾರು ನಾಯಿ ಸಾಕ್ತಾರೆ ಅದನ್ನು ಇದು ಮಾಡಿ ಅದನ್ನು ಆಪರೇಷನ್ ಮಾಡಿ ಅದರ ಸಂತತಿಯನ್ನು ಕಡಿಮೆ ಮಾಡಬೇಕು. ಆವಾಗ ಏನಾಗ್ತದೆ ಅಂದರೆ ಬೀದಿಯಲ್ಲಿರುವ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇದು ಯಾವುದು ಈ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣವೇ ಮನುಷ್ಯರು. ಯಾಕಂದರೆ ಹೆಣ್ಣು ನಾಯಿಗಳನ್ನು ಬೀದಿಗೆ ಬಿಡ್ತಾರೆ, ಗಂಡು ನಾಯಿಗಳನ್ನು ಮನೆಯಲ್ಲಿ ಸಾಕ್ತಾರೆ. ಇದು ಕಡಿಮೆ ಆಗಬೇಕಿದ್ರೆ ಮನೆಗೆ ಹೋಗಿ ಸಂತಾನಹರಣ ಚಿಕಿತ್ಸೆಯನ್ನು ಸರ್ಕಾರ ಫ್ರೀಯಾಗಿ ಮಾಡಿಸಬೇಕು. ಈಗ ಆಲ್ರೆಡಿ ನಾವು ಮಾಡೋದೆಲ್ಲ ಫ್ರೀ. ಈಗ ಎನಿಮಲ್ ಟ್ರಸ್ಟ್ ಕೇರ್ ಅವರು ಮಾಡ್ತಾ ಇದ್ದಾರೆ, ಈಗ ಮಮತಾ ಮೇಡಮ್ ಅಂಡರ್ನಲ್ಲಿ ಅದು ಫ್ರೀ, ಅವರು ಏನು ಚಾರ್ಜಸ್ ತಗೊಳ್ತಾ ಇಲ್ಲ. ಹಾಗೆ ಫ್ರೀ ಮಾಡ್ತಿದ್ರು ಮನೆಯಿಂದ ತರೋರ ಸಂಖ್ಯೆ ಬಹಳ ಕಡಿಮೆ. ಅದನ್ನು ತರಲಿಕ್ಕೆ ಕಷ್ಟ ಆಗ್ತದೆ, ನೀವು ಬಂದು ತಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಅವರ ನಾಯಿಯನ್ನು ನಾವು ಬಂದು ತಗೊಂಡು ಹೋಗ್ತೀರಾ ಅಂತೇಳಿ ಹಾಗೆ ಕೇಳ್ತಾರೆ. ಹಾಗಿರುವಾಗ ಇದನ್ನು ಸ್ಟ್ರಿಕ್ಟಾಗಿ ಪಾಲನೆ ಮಾಡಿದರೆ ಸರ್ಕಾರ, ಖಂಡಿತ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈ ನಾಯಿಗಳ ಸಂಖ್ಯೆಯಿಂದಾಗಿಯೇ ಹೀಗೆ ನೋಡಿ ಅದು ಅಟ್ಯಾಕ್ ಮಾಡ್ತದೆ, ಅದು ಇದು ಅಂತೇಳಿ ಕಂಪ್ಲೇಂಟ್ಸ್ ಎಲ್ಲ ಬರ್ತದೆ. ನಿಜವಾಗ್ಲೂ ಅದು ಅಟ್ಯಾಕ್ ಮಾಡೋದಿಲ್ಲ ಬೀದಿ ನಾಯಿಗಳು.
ಅದಕ್ಕೆ ಈ ಹೊರಗಡೆ ಮನೆಯಿಂದ ತಂದು ಸಾಕಿ ನಾಯಿನನ್ನು ಬಿಡ್ತಾರಲ್ಲ ಅಂಥ ನಾಯಿಗಳು ಅಟ್ಯಾಕ್ ಮಾಡ್ತವೆ. ಯಾಕಂದರೆ ಅವರಿಗೆ ಯಾವುದೋ ಊರಿಗೆ ಬಂದಾಗ ಆಗ್ತದೆ, ಅವರ ಬ್ರೈನ್ಗೆ ಲೋಡ್ ಪ್ರೆಷರ್ ಬೀಳ್ತದೆ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದಿಲ್ಲ. ಬೀದಿಯಲ್ಲೇ ಹುಟ್ಟಿ ಬೆಳೆದ ನಾಯಿಗಳು ಖಂಡಿತ ಅಟ್ಯಾಕ್ ಮಾಡೋದಿಲ್ಲ. ಮನೆಯಿಂದ ಬಿಟ್ಟ ನಾಯಿಗಳು ಅಟ್ಯಾಕ್ ಮಾಡೋದು ಅದು ಯಾವಾಗಲೂ. ಬೇರೆ ಒಂದು ಇನ್ಸಿಡೆಂಟ್ ಆಯ್ತು ನೋಡಿ, ಆ ದಾವಣಗೆರೆಯಲ್ಲಿ ಲಾಸ್ಟ್ ಇಯರ್ ಯಾರಿಗೋ ಕಚ್ಚಿ ಕೊಂದು ಹಾಕಿದೆ ಅಂತೇಳಿ ಎಲ್ಲ ಪೇಪರ್ನಲ್ಲಿ ಬಂದಿತ್ತು. ದಾವಣಗೆರೆಯಲ್ಲಿ ರಾಟ್ ವೀಲರ್ ನಾಯಿ ಕೇಳಿದಿರೇನ, ಅದು ಯಾವುದು ಹೆಂಗಸನ್ನು ಅಟ್ಯಾಕ್ ಮಾಡಿ ಅವಳು ತೀರಿ ಹೋಗಿದ್ದಾಳೆ. ಬಟ್ ಆ ನಾಯಿಯನ್ನು ಶೂಟ್ ಮಾಡಿ ಕೊಂದಿದ್ದಾರೆ. ಬಟ್ ಅವನು ಬಿಟ್ಟವನನ್ನು ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ. ಆ ನಾಯಿ ಅದು ಮನೆಯಲ್ಲಿ ಜ್ವರ ಉಂಟು ಅಂತೇಳಿ ಅವ ಬೀದಿಗೆ ತಗೊಂಡೋಗಿ ಬಿಟ್ಟದು. ಒಬ್ಬ ಯಾರೋ ಹೆಸರು ನನಗೆ ಬರ್ತಾ ಇಲ್ಲ ಒಂದು. ಅದು ಅಂಥ ಇನ್ಸಿಡೆಂಟ್ ಆಗೋದೇ ನಿಮಗೆ ಮನೆ ನಾಯಿಯನ್ನು ಹೊರಗಡೆ ಬಿಟ್ಟರೆ ತಗೊಂಡೋಗಿ. ಓಕೆ ಸರ್, ಇವಾಗ ನಿಮ್ಮ ಚಿನ್ನು ನಿಮ್ಮ ಬಳಿಗೆ ಬರಬೇಕು ಅಂತ ಹೇಳಿದರೆ ತುಂಬ ಜನ ಹುಡುಕಾಟವನ್ನು ನಡೆಸಿದ್ದಾರೆ. ಹಾಗಾಗಿ ನಮ್ಮ ವಾಹಿನಿಯ ಮೂಲಕ ಅವರಿಗೆ ಒಂದು ಧನ್ಯವಾದ ಹೇಳೋದು. ಖಂಡಿತ ನನಗೆ ಸಹಕಾರ ಎಷ್ಟು ಜನ ನೀಡಿದ್ದಾರೆ ಅಂತ ಹೇಳೋದು ನನಗೆ ಈಗ ನೋಡಿ ಯಾರನ್ನು ಗೊತ್ತಿಲ್ಲ. ಕಾಲ್ ಬಂದಿದೆ, ಅವರನ್ನು ಪರ್ಸನ್ ವಾಯ್ಸ್ ನನಗೆ ಯಾರು ಅಂತೇಳಿ ಗೊತ್ತಿಲ್ಲ. ಎಲ್ಲ ಕಾಲ್ ಮಾಡಿ ತುಂಬ ಮಾತಾಡಿದ್ದಾರೆ. ಮತ್ತು ನಿಮ್ಮ ಸುದ್ದಿ ನ್ಯೂಸಿಂದಾಗಿಯೂ ಬಹಳ ಜನರಿಗೆ ಗೊತ್ತಾಗಿದೆ. ತುಂಬ ಜನ ಹೇಳಿದರು ನನಗೆ ಪೇಪರ್ ನೋಡಿ ಗೊತ್ತಾಯಿತು ನಿಮ್ಮ ಚಿನ್ನು ಹೀಗೆ ಮಿಸ್ ಆಗಿದೆ ಅಂತೆಲ್ಲ ಅಂತೇಳಿ ತುಂಬ ಜನ ಕಾಲ್ ಮಾಡಿದರು. ಹಾಗಾಗಿ ನನಗೆ ಇಷ್ಟರವರೆಗೆ ಹುಡುಕಲು ಸಹಕರಿಸಿದ ಮತ್ತು ಹುಡುಕಿ ಕೊಟ್ಟ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಹಾಗೆ ನಿಮ್ಮ ಯಾವುದು ಮೀಡಿಯಾದವರಿಗೆ, ಸುದ್ದಿ ಸಂಸ್ಥೆಗೆ ನನ್ನ ತುಂಬ ಹೃದಯದ ಧನ್ಯವಾದ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ತುಂಬ ನೀವು ಹೆಲ್ಪ್ ಮಾಡಿದ್ದೀರಿ ನನಗೆ. ಅದು ಸಹ ನಾನು ಹೇಳ್ತೇನೆ, ಯಾವುದೇ ದುಡ್ಡು ನಾನು ಯಾವುದೇ ಮೀಡಿಯಾದವರಿಗೆ ಕೊಡಲಿಲ್ಲ. ಎಲ್ಲ ಅವರವರಾಗಿಯೇ ಈ ಸುದ್ದಿಯನ್ನು ಹಾಕಿದ್ದಾರೆ. ಅದು ನನಗೆ ತುಂಬ ಖುಷಿಯ ವಿಷಯ ಅನಿಸಿತು. ಯಾಕಂದರೆ ಸಪೋರ್ಟರ್ಸ್ ಇದ್ದಾರೆ. ಈಗ ನಾನು ಒಬ್ಬನೇ ಅದನ್ನು ಹುಡುಕಾಡೋದಲ್ಲ, ಮೀಡಿಯಾದವರು ಇಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಅಂತ ಹೇಳೋದು. ಓಕೆ ಸರ್, ನಿಮ್ಮ ಶ್ವಾನ ಪ್ರೇಮಕ್ಕೆ ನಿಜವಾಗ್ಲೂ ನಮಗೆಲ್ಲರಿಗೂ ಅಚ್ಚರಿಯಾಗಿದೆ ಇದು. ಹಾಗಾಗಿ ಇನ್ನೂ ಕೂಡ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ, ಇನ್ನಷ್ಟು ನಾಯಿಗಳನ್ನು ನೀವು ಸಾಕೋ ರೀತಿಯಾಗಿ ಆಗಲಿ, ಈಗಿರುವಂಥ ಎಲ್ಲ ನಾಯಿಗಳು ಕೂಡ ಹೆಲ್ದಿ ಆಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಹಾಗಾಗಿ ಚಿನ್ನು ಕೂಡ ನಿಮ್ಮ ಬಳಿ ಸೇರಿದೆ ಸರ್. ಹಾಗಾಗಿ ನಿಮಗೆ ಇನ್ನೂ ಖುಷಿ ಆಗಿದೆ. ಹಾಗಾಗಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಚಿನ್ನು ಹೇಗಿರ್ಬೋದು ಅನ್ನುವಂಥ ಪ್ರಶ್ನೆ ತುಂಬಾ ಜನರಲ್ಲಿ ಇತ್ತು. ಇದಕ್ಕೆ ಉತ್ತರವನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ಅದರ ಜೊತೆಗೇನೆ ಚಿನ್ನು ಹಾಗೂ ಇದರ ಮಾಲಕರ ಒಡನಾಟ ಹೇಗಿದೆ ಅನ್ನುವಂತಹ ಪ್ರಶ್ನೆಗೆ ಕೂಡ ಉತ್ತರವನ್ನ ಕೊಟ್ಟಿದ್ದೇವೆ. ಇಲ್ಲಿ ಇವರು ಇಷ್ಟೊಂದು ನಾಯಿಗಳನ್ನ ಸಾಕ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಅವ್ರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ನನ್ನ ಬೇರೆ ಸೈಟ್ ಇದೆ, ಅಲ್ಲಿ ಕೂಡ ನಾನು ನಾಯಿಯನ್ನ ನೋಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಇದು ಅವರ ದೊಡ್ಡ ಮನಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಯಾರೆಲ್ಲ ಶ್ವಾನ ಪ್ರೇಮಿಗಳಿದ್ದಾರೋ ಅವರೆಲ್ಲರಿಗೆ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೇನೆ ಗಣೇಶ್ ಕೇರಾ ಅವರು ನಾಯಿಗಳಿಗೆ ಊಟವನ್ನ ಕೂಡ ಹಾಕ್ತಾ ಇದ್ದಾರೆ. ಪುತ್ತೂರಿನ ಒಂದಿಷ್ಟು ಕಡೆಗಳಲ್ಲಿ ಊಟವನ್ನ ಕೂಡ ಹಾಕ್ತಾ ಇದ್ದಾರೆ. ಇಂತಹ ಮನಸ್ಸು ಪ್ರತಿಯೊಬ್ಬರಿಗೂ ಬರಬೇಕು. ಯಾಕೆಂತ ಹೇಳಿದ್ರೆ ನಾಯಿಗಳಿಗೂ ಬದುಕುವಂತಹ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಗಣೇಶ್ ಕೇರಾ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.